ಆಲ್ಕೋಹಾಲ್ ಮತ್ತು ಮಾದಕ ವ್ಯಸನಗಳನ್ನು ತ್ಯಜಿಸುವ ಸಲುವಾಗಿ ಬಾರ್ನ್ ಅಗೇನ್ ಚೇತರಿಕೆ ಕೇಂದ್ರವು ವ್ಯಸನದಿಂದ ಹೊರಬರಲು ಪ್ರಾಮಾಣೀಕರಿಸಿದ ವೈದ್ಯರಿಂದ ಅಗತ್ಯವಾದ ವೈದ್ಯಕೀಯ ಚಿಕಿತ್ಸೆಯನ್ನ ನೀಡುವ ಮೂಲಕ ಅವರ ಕೌಶಲ್ಯಗಳನ್ನು ಪರಿಶೋಧಿಸಲು ಸಹಾಯ ಮಾಡುತ್ತೇವೆ. ಅದಕ್ಕಾಗಿ ಇದೀಗ ರಿಕವರಿ ಸೆಂಟರ್ ಆರಂಭಿಸುತ್ತೇವೆ ಎಂದು ಗುರು ಅವರು ತಿಳಿಸಿದರು. ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಈಗಿನ ಯುವಜನತೆ ಹಲವಾರು ಸಮಸ್ಯೆಗಳನ್ನ ಎದುರಿಸುತ್ತಿದ್ದಾರೆ. ಬಾರ್ನ್ ಅಗೇನ್ ಚೇತರಿಕೆ ಕೇಂದ್ರದಲ್ಲಿ ಜಾಗೃತಿ ಕಾರ್ಯಕ್ರಮಗಳು ನಡೆಯುತ್ತಲೇ ಇರುತ್ತವೆ. ಇದೀಗ ನಾವು ರಿಕವರಿ ಸೆಂಟರ್ ತೆರೆಯುತ್ತಿದ್ದೇವೆ. ಯಾರೆಲ್ಲ ವ್ಯಸನದಿಂದ ನರಳುತ್ತಿದ್ದಾರೋ ಅವರಿಗೆ ವ್ಯಸನದಿಂದ ಹೊರಬರಲು ಇದು ದಾರಿಯಾಗಲಿದೆ. ರಿಕವರಿ ಸೆಂಟರ್ ತೆರೆಯುವ ಉದ್ದೇಶ ಏನಂದ್ರೆ ವ್ಯಸನಿಗಳಿಗೆ ಎರಡನೇ ಅವಕಾಶವನ್ನ ನೀಡುವ ಸಲುವಾಗಿ ಕುಟುಂಬ ಮತ್ತು ಸಮಾಜಕ್ಕೆ ಕರೆತರುವ ಸಲುವಾಗಿ ಈ ಕೌನ್ಸಿಲಿಂಗ್ ಎಂದು ಹೇಳಿದ್ರು. ಸುದ್ದಿಗೋಷ್ಠಿಯಲ್ಲಿ ಬಾರ್ನ್ ಅಗೇನ್ ಚೇತರಿಕೆ ಕೇಂದ್ರದ ವೀಣಾ ಉಪಸ್ಥಿತರಿದ್ದರು. We are opening a recovery center. ಯಾಕಂದ್ರೆ ವಾಟ್ ಆಫ್ ಪೀಪಲ್ ಆಲ್ರೆಡಿ ದೇರ್, ಯಾರು ಇವತ್ತು ಅದರಲ್ಲಿ ಇವತ್ತು ನರಳಾಡ್ತಿದ್ದಾರೆ ಅವರಿಗೆ ಇವತ್ತು ಏನು ದಾರಿ ಇದೆ ಅಂತ. ಸೊ ರಿಕವರಿ ಸೆಂಟರ್ ಓಪನ್ ಮಾಡುವ ಉದ್ದೇಶ ಏನಂದ್ರೆ ಒಂದು ದೇ ಆರ್ ಗಿವನ್ ಅ ಸೆಕೆಂಡ್ ಚಾನ್ಸ್ ಟು ಕಮ್ ಬ್ಯಾಕ್ ಟು ಲೈಫ್. ಫ್ಯಾಮಿಲಿಗೆ ವಾಪಸ್ ಬಂದು ಅಲ್ಲ ಸೊಸೈಟಿಗೆ ವಾಪಸ್ ಬಂದು ನಮ್ಮ ಕೌನ್ಸಿಲಿಂಗ್ ಮತ್ತು ಇನ್ಪುಟ್ ಸೆಷನ್ಸ್ ಮತ್ತು ಫಿಸಿಕಲ್ ಟ್ರೀಟ್ಮೆಂಟಿಗೆ ಡಾಕ್ಟರ್ಸ್ ಲಭ್ಯ ಇದ್ದಾರೆ. ಸೊ ದಿಸ್ ಇಸ್ ದ ರೀಸನ್ ವಿ ರೀಚ್ಡ್ ಔಟ್.